ಮುಖ್ಯವಾಗಿ ಗುಜರಾತ್, ರಾಜಸ್ಥಾನಗಳಲ್ಲಿ ಬಡವರ ಮಕ್ಕಳನ್ನ ಕದ್ದು ದಿಲ್ಲಿ ಸಹಿತ ಹಲವೆಡೆ ಶ್ರೀಮಂತರಿಗೆ ಮಾರಾಟ ಮಾಡುತ್ತಿದ್ದ ಕಿರಾತಕ ತಂಡವನ್ನ ಪೊಲೀಸರು ಬಂಧಿಸಿದ್ದಾರೆ. 36ರ ಪ್ರಾಯದ ಅಂಜಲಿ, 47ರ ಜಿತೇಂದ್ರ ಹಾಗೂ 30ರ ಯಶ್ಮಿನ್ ಬಂಧಿತರು. ದಿಲ್ಲಿ ಪೊಲೀಸರ ತಂಡವು ಖಚಿತ ಮಾಹಿತಿಯ ಮೇಲೆ ಉತ್ತಮ್ ನಗರ ಪ್ರದೇಶದಲ್ಲಿ ದಾಳಿ ಮಾಡಿ ಈ ಮೂವರನ್ನ ಬಂಧಿಸಿದ. ಒಂದು ಗಂಡು ಮಗುವನ್ನ ರಕ್ಷಿಸಲಾಗಿದೆ. ಮುಖ್ಯವಾಗಿ ಗುಜರಾತ್, ರಾಜಸ್ಥಾನಗಳಲ್ಲಿ ಈ ತಂಡವು ಬಡವರ ಕುಟುಂಬದ ಸಣ್ಣ ಮಕ್ಕಳನ್ನ ಕದ್ದು ಮುಖ್ಯವಾಗಿ ದಿಲ್ಲಿಗೆ ತರುತ್ತಿತ್ತು. ಮಾರಾಟ ಮಾಡುವಾಗಲೂ ಬಹುತೇಕ ದಿಲ್ಲಿಯ ಸಿರಿವಂತರಿಗೆ ಮಕ್ಕಳ ಮಾರಾಟವಾಗಿದೆ. ಸಿರಿವಂತರಿಗೆ ಸಾಕಲು ಮಾತ್ರವಲ್ಲ, ಜೀತಕ್ಕೆ ಕೂಡ ಮಕ್ಕಳನ್ನ ಮಾರಾಟ ಮಾಡಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಬಂಧಿತ ಮೂವರಲ್ಲದೆ ಈ ತಂಡದಲ್ಲಿ ಇನ್ನು ಇಬ್ಬರು ಇರುವುದಾಗಿ ಹೇಳಲಾಗಿದ್ದು, ಅವರ ಮಾಹಿತಿ ಕೂಡ ಸ್ಪಷ್ಟವಿಲ್ಲ. ಪ್ರತಿಯೊಂದು ಮಗುವನ್ನ 5 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೆ ಮಾರಾಟ ಮಾಡಲಾಗುತ್ತಿತ್ತು. ಇವೆಲ್ಲ ಸಾಕಲು ಸಣ್ಣ ಮಕ್ಕಳೆಂದರೂ ಅವಕಾಶವಾದಾಗ ಸ್ವಲ್ಪ ದೊಡ್ಡ ಮಕ್ಕಳನ್ನ ಜೀತಕ್ಕೆ ಮಾರಿರುವುದು ಕೂಡ ತಿಳಿದು ಬಂದಿದೆ. ದಿಲ್ಲಿ ಉಪ ಪೊಲೀಸ್ ಆಯುಕ್ತ ಅಂಕಿತ್ ಕುಮಾರ್ ಪ್ರಕಾರ ಕಳೆದ 5-6 ವರ್ಷಗಳಲ್ಲಿ ಈ ತಂಡವು 35ಕ್ಕೂ ಹೆಚ್ಚು ಮಕ್ಕಳನ್ನ ಮಾರಾಟ ಮಾಡಿದೆ. ಈ ತಂಡದ ಇತರರನ್ನ ಬಂಧಿಸಲು ಪೊಲೀಸ್ ತಂಡವನ್ನ ರಚಿಸಲಾಗಿದೆ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.